ಶಿವಪ್ರಸಾದ್ ಮೈಲಾರಿ ಆಹಾ ಉತ್ತಂತಲೆ ಕನಿಗೆ ಪೂಜೆಗೆ ಮುಟ್ಟು ತೋರ್ನಿಜ್ಜಿ ಮೂಳು ಸತ್ಯನಾರಾಯಣ ಪೂಜೆಗೆ ಅಂತ ಗೇಮ್ ಎಸ್ ತಕ್ಷಣ ನಿಮ್ಮನ್ನು ಕಳಿಸ್ಕೊಡಿ. ಎಷ್ಟು ತಂಡಗಳಾಗಿದೆ? ಎಷ್ಟು ತಂಡಗಳು? ಶಿವಪ್ರಸಾದ್ ಎಷ್ಟು 16. ಯಾರು ಧಾರಾಳ ಬುಲ್ಪು ಮಲ್ಪಳಿಗೆ ತೊಂದರೆ ಹಣವನ್ನು ಮುಂದುವರಿಸ್ತಾ ಇದ್ದಾವ. ವೆರಿ ಗುಡ್ ಫೋಟೋಗ್ರಾಫಿ ಬಾಯಿ ಪರಿಮಳ, ಡಿಜಿಟಲ್ ಸ್ಟುಡಿಯೋ ಮಿಸ್ಟರ್ ಕರುಣಾಕರ್. ಎಲ್ಲ ಈ ಸಂದರ್ಭದಲ್ಲಿ ನಾನು ಸ್ವಾಗತ ಮಾಡಿಕೊಂಡ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಎಲ್ಲ ಉಸ್ತುವಾರಿಗಳನ್ನ, ನಮ್ಮ ಮಾತಾ ರಾಷ್ಟ್ರೀಯ ಸುಜಿತ್ ಸಂದೇಶ್, ಮಿಥುನ್ ರೋಹಿತ್ ರಂಜಿತ್ ಹರ್ಷಿತ್. ಶಾಲೆ ಶುರುವಾಟ ದಿಕ್ಕು ಶುರುವಾದ ನನ್ನ ಶುರುವಾಗ್ತದೆ ಬೆಳಾಡಿ. ಸುದೀಪ್ ಗಗನ್ ಉಮೇಶ್ ಅನ್ವಿತ್ ಸಂತೋಷ್ ದೋಳ ಪಂಚಾಯತ್ ಮೆಂಬರ, ರತನ್ ಕೇರ್ ದೀಕ್ಷಿತ್ ಪವನ್ ಕುಮಾರ್ ತೀರ್ಥೇಶ್. ఆయన తెలుపుకుందా ಈಗ ರಿಂಜಿನದಲ್ಲ ಸ್ಪೆಷಲ್ ಉಂಟಾ? ರೂಪೇಶ್ ಚೇತನ್ ರಕ್ಷಿತ್ ವಿವೇಕ್ ಶರತ್ ಕಾಲೇಜ್ ಗೊಂಜಿನ ರಾಜೇಂದ್ರ ಬೆಚ್ಚ ಪೂಜ ಮಹೇಶ್ ವಿಜಯ್ ಗಂಗಾಧರ್ ದೀಕ್ಷಿತ್ ಮಹೇಶ್ ಒಬ್ಬ ಸಂಘಟಕ, ಲಕ್ಷ್ಮೀಶ್ ಪ್ರವೀಣ್ ಪ್ರದೀಪ್ ಸಂದೀಪ್ ಸಂತೋಷ್ ಆಶ್ಲೇಷ್ ಹರ್ಷಿತ್ ಕೌಶಿಕ್ ಚೇತನ್ ಪುನೀತ್ ಅಭಿಷೇಕ್ ತಿಲಕ್, ದ ಬ್ಯಾಕ್ ಬೋನ್ ಆಫ್ ದಿಸ್ ಟೂರ್ನಮೆಂಟ್. ದೊಡ್ಡ ಚಪ್ಪಾಳೆ ಬರಬೇಕು ತಿಲಕ್ ಅವರಿಗೆ, ಅಭಿನಂದಿಸ್ತಾ ಇದ್ದಾನು. ಅಂಡ್ ಮಿಸ್ಟರ್ ಪ್ರೇಮಚಂದ್ರ ಅಧ್ಯಕ್ಷರು ದಯಾಮುಖಳ್ಳಿ ಎಂತೆಂದು ಮಂಡ ಅಷ್ಟಮಿದ ಸಮಯಟ್ಟು ರೋಡಿನ ಕರಗಟ್ಟು ಬೇರೆ ಬಿತ್ತು 18 ಫೀಟ್ 21 ಫೀಟ್ ಬಿಟ್ಟ ಕರಗಟ್ಟು ಬೇರೆ. ಈ ಕರಣರಿಪುನಂಚಿನ ಒಂಜಿ ತಂಡ ಇಡೀ ರಾಜ್ಯದ ಬೇತ ಕಡೆಗೆ ಹೋಗಲು 18 ಫೀಟ್ ಅತಿ ಮಡಕೆಯನ್ನ ಜಸ್ಟ್ 7 ಸೆಕೆಂಡ್ ಅಲ್ಲಿ ಹೊಡೆಯುವಂತ ಏಕೈಕ ತಾಕತ್ತಿದ್ರೆ ಅದು ಲಕ್ಷ್ಮೀನಾರಾಯಣ ಯುವಕ ಮಂಡಲ. ಜಸ್ಟ್ 7 ಸೆಕೆಂಡ್ ರಕ್ತ ಜೆತ್ತನಂತ ರಕ್ತಿಯರ ಆಪು 7 ಸೆಕೆಂಡ್ ಆದು ಬರ್ತಕ ಮೂಜಿಷ್ಟಪ್ಪ ಭಾರತದ ಕಾರಣ ದಾರಿಕೊಂಡು ಬಾಬುಲ ಸುಮಾರ್ ಸಂಘಟನೆಗೋಸ್ಕರ ನಮ್ಮ ಎಲ್ಲ ಕಡಬದ ಸಂಘದ ಮತ್ತು ಹಿಂದೂ ಪರ ಸಂಘಟನೆ ಎಲ್ಲ ಹಿರಿಯರು ನಮ್ಮೊಟ್ಟಿಗಿದ್ದಾರೆ. ನಿಮ್ಮನ್ನು ಇನ್ನೊಮ್ಮೆ ಕೂಡ ಆತ್ಮೀಯವಾಗಿ ಸ್ವಾಗತ ಮಾಡಿಕೊಳ್ತಾ ಇದ್ದೇವೆ. ಅತ್ಯುತ್ತಮ ರೀತಿಯಲ್ಲಿ ಪಂದ್ಯಾಟವನ್ನ ಏನು ಮುಗಿದ ಪಂದ್ಯ ಪಂದ್ಯಾಟ ಮುಚ್ಚಿ ಕಾರಣ ಎತ್ತಿದೆ. ಇನಿ ಮದಿಮೆಗೆ ಪೋವಂತನಾಗಲಿ ಏರಲ್ಲ ಎತ್ತಿನವರ ಕೈ ಇವತ್ತು ಏನಿತ್ತದಿರಟ್ಟು ಯಾರಿಲ್ಲ. ಆ ರೀತಿ ವ್ಯವಸ್ಥೆ. ನಾನು ಹಗ್ಗ ಜಗ್ಗಾಟದ ಬಗ್ಗೆ ಒಂದು ಮಾತಾಡಬೇಕು. ಹಗ್ಗ ಜಗ್ಗಾಟಕ್ಕೆ ಕಬಡ್ಡಿಗೂ ಬತ್ತಲೆಕ್ಕ, ಕ್ರಿಕೆಟ್ಗೂ ಬತ್ತಲೆಕ್ಕ 5 ಟೀಮ್ಗಳು ಮಾತ್ರ ಬರಪೂಜ. ಒಂದು ತಂಡ ನಿಜವಾಗಿ ಹೇಳ್ಬೇಕಂದ್ರೆ ಒಂದು ಗ್ರೇಡ್ ಮಾದರಿಯ ತಂಡ ನಮ್ಮ ಪೆರಿಯಶಾಂತಿ ಕ್ರಾಸ್ ನಿಂದ ಕಡಬ ತನಕ ಇಲ್ಲ ಅಲ್ವಾ ಮಹೇಶಣ್ಣ? ಇಲ್ಲ. ಮೊದಲಿತ್ತು ಶ್ರೀರಾಮ ಯುವಕ ಮಂಡಲ ಕಡಬ. 89 ಬಹುಮಾನವನ್ನು ಪಡೆದಿರತಕ್ಕಂಥ ಕಡಬದ ಏಕೈಕ ಸಂಸ್ಥೆ ಇದ್ರೆ ಶ್ರೀರಾಮ ಯುವಕ ಮಂಡಲ ಕಡಬ, ಶ್ರೀರಾಮ ಕೋಡಿಂಬಾಲ. ಅದ್ಭುತವಾಗಿರ್ತಕ್ಕಂಥ ಪಂದ್ಯಾಟವನ್ನು ಆಯೋಜನೆ ಮಾಡಿದರೆ ನಾನು ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಳ್ಬೇಕು. ಹರೀಶ್ ಮಜ್ಜರ್ ನಮ್ಮ ಸಂಘಟನೆ ಯುವಕರನ್ನು ನಾನು ಕಲ್ಕೊಂಡಿದ್ದೇವೆ. ಅವರ ನೆನಪಿಗೆ 10,000 ಮೊತ್ತದ ಬಹುಮಾನವನ್ನು ಮಾಡಿದಂತ ಏಕೈಕ ಸಂಘಟನೆ ಇದ್ರೆ ಅದು ಹಿಂದೂ ಜಾಗರಣ ವೇದಿಕೆ ನಮ್ಮ ರಾಧಾಕೃಷ್ಣ ಗೋಸ್ಕರ ನೆನಪು ಮಾಡ್ಕೊಳ್ಬೇಕು ಅಲ್ವಾ? ಹರೀಶ್ ಮಜ್ಜರ್ ಇವರ ಸ್ಮರಣಾರ್ಥ ಒಂದು ಪಂದ್ಯಾಟವನ್ನು ನೀವು ಆಯೋಜನೆ ಮಾಡಿದ್ದೀರಿ. ನಿಮ್ಗೆಲ್ರಿಗೂ ಕೂಡ ಅಭಿನಂದಿಸ್ತಾ ಇದ್ದೇವೆ ಬಂಧುಗಳೇ. ದಯವಿಟ್ಟು ಎಲ್ಲ ಕಾರ್ಯಕ್ರಮವನ್ನು ಮಾಡಬೇಕಾದ್ರೆ ನಮಗೆ ಮೂಲ ಕಾರಣಕರ್ತರಿದ್ರೆ ನಮ್ಮ ದೇಶವನ್ನು ಕಾಯುವಂತಹ ತಾಕತ್ತಿನ ಸೈನಿಕರು. ದಯವಿಟ್ಟು ನಿಂತ್ಕೊಳ್ಳುವ, ಒಮ್ಮೆ ದಯವಿಟ್ಟು ಎಲ್ಲ ನಿಂತ್ಕೊಳ್ಳುವ ಪ್ಲೀಸ್. ನಿಮ್ಮ ಮೊಬೈಲನ್ನೆಲ್ಲ ಆಫ್ ಮಾಡಿಕೊಳ್ಳುವ ಬಂಧುಗಳೇ. ನಮ್ಮ ದೇಶ ಕಾಪುನಂಚಿನ ಸೈನಿಕರ ಬಗ್ಗೆ 2 ಪಾತ್ರ ಪಣದಲ್ಲಿ ಕಾಣುವಾಗ
ಸೇರ ಕಾರ್ಯಕ್ರಮ ಪ್ರಾರಂಭ ತಲುಪುಗ ಪುಲ್ವಾಮ ದಾಳಿಯಾಗಿ ಮೊನ್ನೆಗೆ ನಾವು ಆಚರಣೆ ಮಾಡಲಿಕ್ಕೆ ಹೋಗ್ಬೇಕಾಗಿತ್ತು. ಆಂಡ ಕೆಲವು ಬುದ್ಧಿ ಜನನ ಪೊಣ್ಣುಲ ಆಂಡಲು ವ್ಯಾಲೆಂಟೈನ್ಸ್ ಡೇ ಮುಗಿಗಾಲ್ ನಾಚಿಗಾಗಬೇಕು ನಮಗೆ. ಈ ದೇಶವನ್ನ ಹುರಿದುಂಬಿಸುವಂತ ಸೈನಿಕರಿಗೋಸ್ಕರ ಒಂದು ನಿಮಿಷ ಮೌನ ಪ್ರಾರ್ಥನೆ ಮಾಡಲಿಕ್ಕೆ 11 ಗಂಟೆಗೆ ಒಂದು ಟೈಮ್ ಕೊಡ್ತಿದ್ದರು ನರೇಂದ್ರ ಮೋದಿ. ನಾನು ಪಕ್ಷದ ಬಗ್ಗೆ ಎಲ್ಲಿಯೂ ಮಾತಾಡೋದಿಲ್ಲ. ಈ ದೇಶ ಶ್ರೇಷ್ಠ ಭಾರತ್ ವಿಶ್ವಗುರು ಆಗ್ಬೇಕು, ಶ್ರೇಷ್ಠ ಭಾರತ ಆಗ್ಬೇಕು, ಏಕೀ ಭಾರತ ಆಗ್ಬೇಕು ಅನ್ನುವ ಏಕೈಕ ಕನಸನ್ನು ಕಟ್ಟಿದ್ದು ಮತ್ತದನ್ನು ಸಾಕಾರಗೊಳಿಸಿದಂತ ಇಷ್ಟು ವರ್ಷ ಇತಿಹಾಸ ಇದ್ರೆ ಅದು ನರೇಂದ್ರ ಮೋದಿ ಮಾತ್ರ ಸಾಧ್ಯ. ಬಂಧುಗಳೇ, ಈ ದೇಶವನ್ನ ಕಾಯುವಂತ ಸೈನಿಕರಿಗೋಸ್ಕರ ಇವತ್ತಿನವರೆಗೆ 25,000 ಚಿಲ್ಲರೆ ಯೋಧರನ್ನ ನಾವು ಕಳ್ಕೊಂಡಿದ್ದೇವೆ. 25,000 ಅಡ ವಿಶೇಷ ಬಂದ ಇನಿ ಮುಟ್ಟ ಒಂದೇ ಸೈನಿಕಗೆ ಬರಿಕ ಗುಂಡು ಮಾಡಿದ ನಿದರ್ಶನ ನಮ್ಮ ಇಂಡಿಯನ್ ಆರ್ಮಿಯಲ್ಲಿಲ್ಲ. ಇದು ನಮ್ಮ ತಾಕತ್ತು. ಇನಿ ಮುಟ್ಟ ಎಷ್ಟೋ ಜನ ಮಗನ ಕಲೆ ಉಂಟರು, ಎತ್ತ ಜನ ಕಂದನಿನ ಕಲೆ ಉಂಟರು, ಎತ್ತ ಜೋಕುಲು ಬಾಲೆನ ಅಮ್ಮೇರನ ಕಲೆ ಉಂಟ ನಮಕ್ಕ ಮಾತ ಅದ್ರ ಬಗ್ಗೆ ಒಂದು ನಿಮಿಷ ಪುರ್ಸೋದು ಅಂತ ಮಾತಾಡ ಪುರ್ಸೋದು ಇಚ್ಛೆ. ಅದಕ್ಕೋಸ್ಕರ ನಾವೆಲ್ಲರೂ ಒಮ್ಮೆ ಜೋರಾಗಿ ಭಲೋ ಭಾರತ್ ಮಾತಾ ಕಿ ಗಡ್ಡಕೈ ತೆರೆದು ಬರೋಣ. ಭಲೋ ಭಾರತ್ ಮಾತಾ ಕಿ, ಭಲೋ ಭಾರತ್ ಮಾತಾ ಕಿ. ಒಂದು ನಿಮಿಷ ಎಲ್ಲ ಲೈಟ್ ಆಫ್ ಮಾಡಿ, ಎಲ್ಲ ನಿಮ್ಮ ಫ್ಲಾಶ್ ಲೈಟ್ ಆನ್ ಮಾಡ್ತಾರೆ. ಮೊಬೈಲ್ ಫ್ಲಾಶ್ ಲೈಟ್ ಆನ್ ಮಾಡಿ ಪ್ಲೀಸ್. ಹೊರಕ್ಕೆ ಶ್ರದ್ಧಾಂಜಲಿ ಕೊರಕ ಈ ದೇಶದ ಕಾಪುರಂಚಿನ ನಮ್ಮ ವೀರ ಸೈನಿಕರಿಗೆ ಒಂದು ಶ್ರದ್ಧಾಂಜಲಿಯನ್ನು ಅರ್ಪಿಸಲಿಕ್ಕಿದ್ದಾವ. ನೀವೆಲ್ಲ ಮೊಬೈಲ್ ಅನ್ನು ಆನ್ ಮಾಡ್ಕೊಳ್ಳಿ. ಪ್ರೀತಮ್ ಅವ್ರ ಸಾಂಗ್ ಹಾಕ್ಬೇಕು ಪ್ಲೀಸ್. ಅವರು ಸರ್ ಭಲೋ ಭಾರತ್ ಮಾತಾ ಕಿ, ಭಲೋ ಭಾರತ್ ಮಾತಾ ಕಿ. ಒಂದೇ ಮಾತರಂ ಪಂದ್ಯಾಟವನ್ನು ಆಯೋಜನೆ ಮಾಡ್ತಕ್ಕಂಥ ಎಲ್ಲರೂ ಕೂಡ ಅಭಿನಂದಿಸುತ್ತಾ ಒಂದು ನಿಮಿಷ ಮೌನ ಪ್ರಾರ್ಥನೆಯನ್ನು ಮಾಡಿ ನಿಮ್ಮನ್ನು ಬೀಳ್ಕೊಡ್ತಾ ಇದ್ದಾರೆ. ಪ್ಲೀಸ್ ರೈಟ್. ದಯವಿಟ್ಟು ಎಲ್ಲರೂ ಒಂದು ನಿಮಿಷಕ್ಕಾಗಿ ಮೌನ ಪ್ರಾರ್ಥನೆಯನ್ನು ಮಾಡಿಕೊಂಡು ನಂತರ ನೇರವಾಗಿ ಊಟವನ್ನು ಮುಗಿಸಿ ನಂತರ ತಕ್ಷಣ ಅಗ್ಗಜಗ್ಗಾಟ ಅಂಕಣದಲ್ಲಿ ಅಗ್ಗಜಗ್ಗಾಟ ಪ್ರಾರಂಭ ಆಗಲಿಕ್ಕಿದೆ. ದಯವಿಟ್ಟು ಒಂದು ನಿಮಿಷ ಪ್ಲೀಸ್. ಅಗ್ಗಜಗ್ಗಾಟ ಪ್ರಾರಂಭ ಆಗಲಿಕ್ಕಿದೆ. ದಯವಿಟ್ಟು ಸ್ಕೇಲ್ ಮಾಡುವವರು ಮಾಡಿಕೊಳ್ಳಿ. ನಿಮ್ಮ ಸಮಯವನ್ನ ಜಸ್ಟ್ 15 ಮಿನಿಟ್ ಮಾತ್ರ ತಗೊಂಡಿದ್ದೇವೆ. ದಯವಿಟ್ಟು ಎಲ್ಲ ಆಟಗಾರರು ದಯವಿಟ್ಟು ದೇಹ ತೂಕವನ್ನು ಮಾಡಿಕೊಳ್ಳಿ. 510 kg ವಿಭಾಗದ ಈ ಪಂದ್ಯಾಟ ಹೆಚ್ಚುವರಿ 100 ಗ್ರಾಮಗಳ ಕೊರರೆ ಜೇರೆಗಳು ಅವು ಗೋರಿ ತಂಗಟ್ಟ ಮಾಸ ಮಾತ್ರ ಬರ್ಬೋದು. 510 kg ಚೂರು ಜಾಸ್ತಿ ಉಂಟಣ್ಣ. ಜೀವನ್ ದಯವಿಟ್ಟು ನಿಂತ್ಕೊಳ್ಳಿ. ಹಗ್ಗ ಜಗ್ಗಾಟದ ಬಗ್ಗೆ ಇಡೀ ರಾಜ್ಯದಲ್ಲಿ ಯಾವುದೇ ಪಂದ್ಯಾಟ ಎಲ್ಲಿ ನಡೆದರೂ ಕೂಡ ಅದರ ಸಂಪೂರ್ಣ ರೆಕಾರ್ಡ್ ಮಾಡುವಂತಹ ವ್ಯಕ್ತಿ ಇದ್ರೆ ಜೀವನ್ ಪಮ್ಮೆದಡಿ ಈಸ್ ದ MSc ಸ್ಟೂಡೆಂಟ್. ದೊಡ್ಡ ಚಪ್ಪಾಳೆ ಕೊಡಬೇಕು. ಹಗ್ಗ ಜಗ್ಗಾಟ ಹಿಸ್ಟ್ರಿ ಇರತ್ತ ಅವರಿಗೆ ಕೇಳಿ. ಯಾವುದೇ ವರ್ಷ ಎಲ್ಲಿ ಆಯ್ತು, ಯಾರು ವಿನ್ ಆಗಿದ್ದಾರೆ ಅವನಿಗೆ ಮರಲಿ ಅನ್ನಲ್ಲ. ಅಭಿನಂದನೆ ಸಲ್ಲಿಸ್ತಾ ಇದ್ದಾವ. ಕ್ವಾರಂಟೈನ್ ಕೆಲ ತಗಲಿಕ್ಕೆ 12 ವಾರ ಬೋಡಿತ್ತು. ಕೊರೋನಾ ಅರ್ಥ ಬತ್ತು ಓದಿತ್ತು. ದೆನ್ ಸ್ಯಾನಿಟೈಸರ್ ಬುರಾಣಿಯರಿಗೆ ಮಾಡೋದು ಗಂಗಸರ ಲಾಭ ನಾವು ಸ್ಯಾನಿಟೈಸರ್ ಆವಡ್ದು ಒಡೆ ಮಟ್ಟದ ಅವಸ್ಥೆ. ದೆನ್ ಇಡೀ ಸೋಷಿಯಲ್ ಡಿಸ್ಟೆನ್ಸ್. ದೆನ್ ಲಾಟಿ ಬಿಟ್ಟು 16 ಗಂಟೆ ಊಟ ಓಪನ್ ಆಂಡವ್ ಸ್ಯಾನಿಟೈಸರ್. ದೆನ್ ಇಸ್ಲಾಂಪಾಡಿ ಹಿಂದೂ ಜಾಗರಣ ವೇದಿಕೆ ಸರ್ವ ಸದಸ್ಯರು ಕೂಡ ಕಾಣ್ತಾ ಇದೆ. ನಿಮ್ಮನ್ನು ಕೂಡ ಆತ್ಮೀಯವಾಗಿ ಸ್ವಾಗತ ಮಾಡಿಕೊಳ್ತಾ ಇದ್ದಾವ. ಇದನ್ನ ಸುಮಾರು ಬಾಕಿ ಆಡುತ್ತಾ ನರಕ್ಕು ಮೋಹನ್ ಕೆರೆಕೋಡಿ ಅಂತಾರಾಷ್ಟ್ರೀಯ ಮಟ್ಟದ ಆಟಗಾರರು ಜಸ್ಟ್ ಆಸ್ ದ ಪ್ರೆಸಿಡೆಂಟ್ ಆಫ್ ಟ್ರಿಪಾಡಿ. ದೊಡ್ಡ ಚಪ್ಪಾಳೆ ಕೊಡಬೇಕು. ಮೋಹನ್ ಕೆರೆಕೋಡಿ ಪ್ರಾರಂಭದಲ್ಲಿ ಸಿಂಗಲ್ ಗ್ರಿಪ್ ಪಂದ್ಯಾಟಕ್ಕೆ ಪಿಂಕಸ್ ಗೀಟ್ ಕನ್ನಡ ಬರೆಯೋದಿತ್ತು. ಪಿಂಕಸ್ ಗೀಟ್ ಮ್ಯಾಚ್ ಇದೆ. ಅದ ಪ್ರಾರಂಭ ಮಾಡಿದ್ದು ನೀವೇ ಅಲ್ವಾ? ಮೋಹನ್ ಫಸ್ಟ್ ಮ್ಯಾಚ್. ಮೋಹನ್ ಕೆರೆಕೋಡಿ ಪಿಂಕಸ್ ಗೀಟ್ ಮ್ಯಾಚ್ ಇಂದ ಮಾಡೋಯ್ತು. ಇತ್ತೆ ಅವು ಈ ನಮ್ಮನೆಗೆ ಅಲ್ವಾ? ನೆಕ್ಸ್ಟ್ ಸ್ಯಾನಿಟೈಸರ್ ಆಯ್ತು, ಮಾಸ್ಕ್ ಆಯ್ತು, ಸೋಷಿಯಲ್ ಡಿಸ್ಟೆನ್ಸ್ ಆಯ್ತು, ಕೋವಿಡ್. ಎಸ್ ಗಿರೀಶ್
ಕೋರಂದೂರು ನಿಮ್ಮನ್ನು ಕೂಡ ಅಭಿನಂದಿಸ್ತದೆ. ಹಗ್ಗ ಜಗ್ಗಾಟದಲ್ಲಿ ತಂಡದ ಹೆಸರಿರ್ತಕ್ಕಂತಹ ಆಟಗಾರ. ಕೋವಿಡ್ ಆಯ್ತು, ಇನ್ನು ಕೊತ್ತಿಮೀರಿ, ಇನ್ನು ಟಿಪಿ ಕಿಟ್, ಬುಕ್ಕ, ಸಹಜ ಕೊರೋನಾಟ ಮಾಲು ತಿಕ್ಕುವತ್ತ ಸರಿ ಅವಳಿತ್ತು ನಾವಾರನ್ನು ಭಾರಿ ಅಪಗ. ಇನ್ನು ಸ್ಯಾನಿಟೈಸರ್ ಆಯ್ತು, ಕ್ವಾರಂಟೈನ್ ಆಯ್ತು, ಮಾಸ್ಕ್ ಆಯ್ತು, ಸೋಷಿಯಲ್ ಡಿಸ್ಟೆನ್ಸ್ ಆಯ್ತು. ಅದು ಬರ್ಲಿಲ್ಲ ಅಲ್ಲಿ, ಅದಕ್ಕಾಗಿ ಎಸ್ ಹೊಡಿರಿ. बजरंग किचल After the lockdown and after the everything is over, the first grand match and the great match ಇದ್ರೆ ಅದು ಲಕ್ಷ್ಮೀ ಜನಾರ್ದನ ಯುವಕ ಮಂಡಲ. ಬಂಧುಗಳೇ, ಕಾರಿಂಜೇಶ್ವರ ದೇವಸ್ಥಾನ ಕೇಳಿರ್ಬೋದು ನಾವೆಲ್ಲ. ಆಟಿದಾಮೋಸಿದನಿ ತೀರ್ಥಸ್ಥಾನ ಮೀಯರ ಬೋಪನಂಚಿನ ಪರ್ಲದ ಸಾನ್ನಿಧ್ಯ ಎತ್ತನಾಡ ಅವು ಕಾರಿಂಜ. ಇಡೀ ಅಂಕಣದಲ್ಲಿ ಕಳೆದ 4 ವರ್ಷದಿಂದ ಒಂಜಿ ತಾಗಗ ಪಂದ್ಯಾಟ ಮಲ್ಪಣಗ ಅತಿ ಬೇಗ ಪಕ್ಕದ ದೇಹ ತೂಕ ಮಲ್ಪಣಂಚಿನ ಒಂಜಿ ತಂಡ ಇತ್ತು ನಾಡ ಆ ಕಾರಿಂಜಕ್ಕೆ ದೊಡ್ಡ ಚಪ್ಪಲೆಯನ್ನು ಕೊಡುತ್ತೆ. ಇದೇ ಬರುವ 28ನೇ ತಾರೀಕಿನಂದು ಸಂಜೆ 6:30 ಗಂಟೆಗೆ ಸರಿಯಾಗಿ ಇದೇ ಮಾದರಿಯ ಸಿಂಗಲ್ ಗ್ರಿಪ್ ಹಗ್ಗ ಜಗ್ಗಾಟ ಪಂದ್ಯಾಟ ಸಾಗಿ ಬರಲಿಕ್ಕಿದೆ. 5,000, 3,000, 2,001 ಮತ್ತು ಎಲ್ಲ ಶೀಲ್ಡ್ಗಳು, ಟ್ರೋಫಿಗಳು ಇದೆ. ಇದು 28ನೇ ತಾರೀಕು. ಕೆಜಿ 505 ಪ್ಲಸ್ 5 ಕೆಜಿ, ರೈಟ್? ಅಭಿನಂದನೆಗಳು. ಹಗ್ಗ ಜಗ್ಗಾಟದ ಇತಿಹಾಸದಲ್ಲಿ ಒಂದೇ ಒಂದು ಜಾಗದಲ್ಲಿ 7 ಮಾದರಿಯ ಹಗ್ಗ ಜಗ್ಗಾಟವನ್ನ ಅದು ಈ ರಾಷ್ಟ್ರ ಮಟ್ಟದಲ್ಲಿ ಇವತ್ತು ರೆಕಾರ್ಡ್ ಆಗ್ಲಿಕ್ಕೆ ಸಾಧ್ಯತೆ ಇರುವಂತಹ ಏಕೈಕ ಸಂಸ್ಥೆ ಇದ್ರೆ ಅದು ಶ್ರೀ ಕ್ಷೇತ್ರ ತೈಪ್ಲ ಕ್ರೀಡಾ ಸೇವಾ ಸಂಘ. ಜಸ್ಟ್ ಮಾರ್ಚ್ 13 ಓಲ್ಡ್ ಬಾಯ್ಸ್. ಒಂದು ತಂಡದಲ್ಲಿ 8 ಜನ, ಇನ್ನೊಂದು ತಂಡದಲ್ಲಿ 8 ಜನ. ಇದು ಫ್ರಂಟ್ ಲೈನ್, ಈ ತಂಡದವರಿಗೆ ಇದು ಫ್ರಂಟ್ ಲೈನ್. ಸರಿಯಾ? ಯಾವುದೇ ಕಾರಣಕ್ಕೂ ಹಗ್ಗವನ್ನು ದೇಹದ ಯಾವುದೇ ಭಾಗಕ್ಕೆ ಹಾಕಿ ಎಳಿಬಹುದು. ನಂಬರ್ 3, ಒಬ್ಬ ತರಬೇತುದಾರ ಅವನು ಈ ಪಟ್ಟಿಯನ್ನು ದಾಟಿ ಆಟಗಾರನ ಟಚ್ ಮಾಡುವಾಗಿಲ್ಲ, ತರಬೇತಿಯನ್ನ ಕೊಡಬಹುದು. ಯಾವುದೇ ಕಾರಣಕ್ಕೆ ರಾಮ ಮತ್ತು ಲಕ್ಷ್ಮಣ ಈ ದೇಶದ ಆರಾಧ್ಯ ದೈವವಾಗಿರ್ತಕ್ಕಂಥ ಶ್ರೀರಾಮ ಜನ್ಮಭೂಮಿಯ ಪಾದಾರವಿಂದಕ್ಕೆ ವಂದಿಸುತ್ತ ಒಂದು ಬಾರಿ ಕ್ಲಿಯರ್ ಆಗಿ ಹೇಳಿದ್ದು ಆವಾಗಲೇ, ಮ್ಯಾಚ್ ಆಡ್ಲಿಕ್ಕೆ ಅವಕಾಶ ಇಲ್ಲ, ಬಿಟ್ರೆ ನೋಡ್ಲಿಕ್ಕೆ ಯಾರು ನೋಡಬಾರ್ದು ಅಂತ ಹೇಳೂ ಇಲ್ಲ. ಬಾರಿ ಕ್ಲಿಯರ್ ಆಗಿ ಹೇಳಿದ್ದೀನಿ, ಯಾರಿಗೂ ನೋಡಬಹುದು. ಇವತ್ತಿನವರೆಗೆ ಸಿಂಗಲ್ ಗ್ರಿಪ್ ಮಾದರಿಯ ಹಗ್ಗ ಜಗ್ಗಾಟದ ರೆಕಾರ್ಡ್ ಇರೋದಿದ್ರೆ ಅದು 31 ತಂಡಗಳು ಅದು ಆಗಿದ್ದಲ್ಲಿ ಅಂದ್ರೆ ಉಮಾಮಹೇಶ್ವರಿ ಬಲ್ಯ ಮಾಡಿದ್ದು ಯಾರು ಅಂದ್ರೆ ಫ್ರೀಡಮ್ ಬಾಯ್ಸ್ ಬಲ್ಯ 31 ಟೀಮ್. ಎಲ್ಲ ವ್ಯವಸ್ಥೆಯಲ್ಲಿ ತೊಡಗಿಸಿಕೊಳ್ಬೇಕು. ದಯವಿಟ್ಟು ದೇಹ ತೂಕ ಆಗಿದೆ, ಆ ಲಿಸ್ಟ್ ಅನ್ನು ನಮಗೆ ಕೊಡಬೇಕು. ಶ್ರೀ ರಾಜೇಶ್ ಕಡಬಲ್ ರೆಫ್ರಿ ಇರಬಹುದು ಅಂದ್ಕೊಂಡಿದ್ದೀನಿ. ಇಲ್ಲಿ ರಾಜೇಶ್ ಅಂಡ್ ಮಿಸ್ಟರ್ ಚಂದ್ರ ಕೇವಲ ರೆಫ್ರಿ. ವಿನಾಯಕ ಕುಂಬ್ರ, ವಿಷ್ಣು ಬಳಗ ಸಂಪ್ಯ, ವಿಷ್ಣು ಬಳಗ ಅಡ್ಕ, ಶ್ರೀರಾಮ ಕೋಡಿಂಬಾಲ, ಶ್ರೀರಾಮ ಕೃಷ್ಣನಗರ ಕಡಬ, ಶಾಸ್ತ್ರ ರೆಫರೆನ್ಸ್ ನೆಲ್ಯಾಡಿ, ಪ್ರಕೃತಿ ಉಪ್ಪಿನಂಗಡಿ, ಮಲಾರ್,
ಮರೀಲ್, ಸ್ಪಾರ್ಕ್ ಪಾಲಾರ್, ಸ್ಪಂದನ ಕಲ್ಲುಗುಡ್ಡ. ಇದ್ದೀರಾ ಸ್ಪಂದನ ಕಲ್ಲುಗುಡ್ಡ? ಒಂದು ಸಮಯದಲ್ಲಿ ಅದ್ಭುತವಾಗಿರ್ತಕ್ಕಂಥ ಕಬಡ್ಡಿಯನ್ನು ಆಯೋಜನೆ ಮಾಡಿದವರು ನೀವು. ಫ್ರೀಡಮ್ ವಾಯ್ಸ್, ಆದರ್ಶ ಹೊಸಮಠ ಪಲ್ಯ, ಹಿಂದೂ ಜಾಗರಣ ವೇದಿಕೆ ಅಲಂಕಾರು, ಶ್ರೀ ದುರ್ಗಮ್ಮ ಅಲಂಕಾರು, ಶ್ರೀದೇವಿ ಅಲಂಕಾರು, ಪಾಲಡ್ಕ, ಕುಂಜಾರ್ಪ, ಅನುಗ್ರಹ ಚೇಳೂರು, ಮಿತ್ತ ಮಜಲು, ಒಲಿಪ್ಪು, ವಿರಾಂಜನೇಯ ಬೀರಿ, ಜೈ ಶ್ರೀರಾಮ್ ಕಲ್ಲಗುಡ್ಡ, ಅರಸು ಕುರಿಯಡ್ತಾಯ ಮಜಿಬೋಲಿಯಾರ್, ಫ್ರೆಂಡ್ಸ್ ಮೊಗರ್ನಾಡು, ಫ್ರೆಂಡ್ಸ್ ಬ್ರಹ್ಮರಕುಟ್ಲು, ಫ್ರೆಂಡ್ಸ್ ಪನೋಲಿ ಬೈಲು, ಗೂಡುಬೆಲ್ಲ, ಚೈತನ್ಯ ಬಾರ್ಪಣೆ, ಅಲೆಟ್ಟಿ, ಆದರ್ಶ ಕಲ್ಲಪಲ್ಲಿ, ಆದರ್ಶ ಹಲೆಮಜಲು, ಫ್ರೆಂಡ್ಸ್ ಗುತ್ತಿಗಾರು, ಬೇರೆ ಬೇರೆ ಮಾದರಿಯ ಹಗ್ಗ ಜಗ್ಗಾಡದ ಬೇರೆ ಬೇರೆ ತಂಡಗಳು ನಮ್ಮನ್ನು ಸೇರಿಕೊಳ್ಳಿಕ್ಕೆ